ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ನಂದಿನಿ ಸುವಾಸಿತ ಹಾಲಿನ ಬಾಟಲಿಗಳನ್ನು ಇಂಡಿಯನ್ ರೈಲ್ವೆ ಕೇಟರರ್ಸ್ ಟೂರಿಸಂ ಕಾರ್ಪೊರೇಷನ್ ಸಂಸ್ಥೆಗೆ ಸರಬರಾಜು ಮಾಡುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಯಿತು. ಮಂಗಳೂರು ನಗರದ ಕುಲಶೇಖರದ ಡೇರಿ ಆವರಣದಲ್ಲಿ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ 50,000 ಬಾಟಲಿ ಹೇರಿಕೊಂಡ ಪ್ರಥಮ ವಾಹನದ ಪ್ರಯಾಣಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜಿವಿ ಹೆಗ್ಡೆ, ಅಪರ ನಿರ್ದೇಶಕ ಜಿಎ ರಾಯ್ಕರ್, ಉಪವ್ಯವಸ್ಥಾಪಕ ಹೇಮಂತ್ ಕುಮಾರ್, ಸಹಾಯಕ ವ್ಯವಸ್ಥಾಪಕ ಸೀನಪ್ಪ ಮತ್ತು ಮಾರುಕಟ್ಟೆ ಅಧಿಕಾರಿಗಳಾದ ಎಂ ರವಿ, ಸಚಿನ್ ಮತ್ತು ಚೇತನ್ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ರಾಜ್ಯದಲ್ಲಿ ಹಾಲಿನ ಗುಣಮಟ್ಟದಲ್ಲಿ 1ನೇ ಸ್ಥಾನವನ್ನು ಕಾಯ್ದುಕೊಂಡು ಬರುವುದರೊಂದಿಗೆ ಹಾಗೆ ಹಾಲು ಅಲ್ಲದೆ ಹಾಲಿನ ಉತ್ಪನ್ನಗಳನ್ನು ಕೂಡ ಮಾರಾಟ ಮಾಡುವುದರಲ್ಲಿ ಕೂಡ ಇವತ್ತು ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೇವೆ. ಹಾಗೆ ಇತ್ತೀಚೆಗೆ ನಮ್ಮ ಒಕ್ಕೂಟದಲ್ಲಿ ಪ್ರಾರಂಭ ಮಾಡಿದಂತಹ ಸುವಾಸಿತ ಹಾಲು CPP ಬಾಟ್ಲ್ಗಳಲ್ಲಿ, ಪೆಟ್ ಬಾಟ್ಲ್ CPP ಬಾಟ್ಲ್ಗಳಲ್ಲಿ ಏನು ಇವತ್ತು ನಾವು ಸುವಾಸಿತ ಹಾಲನ್ನು ಬಿಡುಗಡೆ ಮಾಡಿದ್ದೇವೆ, ಇದಕ್ಕೆ ಬಹಳ ಒಳ್ಳೆಯ ಬೇಡಿಕೆ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವುದಲ್ಲದೆ ಇಡೀ ರಾಜ್ಯದಲ್ಲಿ ಕೂಡ ಈ ನಮ್ಮ ಸುವಾಸಿತ ಹಾಲು ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮಾರುಕಟ್ಟೆ ಆಗ್ತಾ ಇದೆ.